ವೇದಿಕೆ ಮುಂಭಾಗಕ್ಕೆ ಬರಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಶಿಕ್ಷಕರು ಹಾಗೆ ಸ್ವಾಗತ ಶಾಲಾ ಮುಖ್ಯ ಶಿಕ್ಷಕಿ ಮೀರಾ ಎಂ ಇವರಿಂದ. ಸರ್ವರಿಗೂ ಸುಸ್ವಾಗತ. ಈಗಾಗಲೇ ನಮ್ಮ ಸಭಾಧ್ಯಕ್ಷರು ಗೌರವಾನ್ವಿತ ಶ್ರೀಯುತ ದ.ಕ.ಜ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಹಾಗೂ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರು ಆಗಮಿಸುತ್ತಾ ಇದ್ದಾರೆ. ಈಗ ಇವರು ಸತತವಾಗಿ 5 ಬಾರಿ ಉಳ್ಳಾಲ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರೂ ಆಗಿರುತ್ತಾರೆ. ಶಿಕ್ಷಣ ಹಾಗೂ ಶಿಕ್ಷಕರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದು ಪ್ರತಿ ವರ್ಷ ಶಿಕ್ಷಕ ವೃಂದದವರನ್ನು ಗೌರವಿಸುತ್ತಾ ಬಂದಿರುತ್ತಾರೆ. ಶಾಲೆ ಮತ್ತು ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವ ಗೌರವಾನ್ವಿತರು. ಇಂದು ಇವರು ನಮ್ಮ ಶಾಲದ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಅವರು ಈಗಾಗಲೇ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ STMC ಅವರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಶೈಲಜಾ ಜೆ ಶೆಟ್ಟಿ, ಅಧ್ಯಕ್ಷರು ನರಿಂಗಾನ ಗ್ರಾಮ ಪಂಚಾಯತ್. ಇವರು ಸಹ ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಾರೆ. ಮೇಡಮ್ ತಮಗೂ ನಮ್ಮ ಶಾಲಾ ಪರವಾಗಿ STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಶ್ರೀಯುತ ಚಂದ್ರಹಾಸ್ ಕರ್ಕೇರ, ನಿಕಟಪೂರ್ವ ಅಧ್ಯಕ್ಷರು ಬಂಟ್ವಾಳ ತಾಲೂಕು ಪಂಚಾಯತ್. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಅಬ್ದುಲ್ ಜಲೀಲ್ ಮೋಂಟುಗೋಳಿ ಅವರು ವೇದಿಕೆಯಿಂದ ಬರಬೇಕು. ಹಾಗೆಯೇ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಶ್ರೀಮತಿ ಮಮತಾ DS ಗಟ್ಟಿ, ನಿಕಟಪೂರ್ವ ಸದಸ್ಯರು, ಕುರ್ನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಇವರು ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ನಮ್ಮ ಶಾಲಾ ಅಭಿವೃದ್ಧಿ ಕಾರ್ಯಗಳಿಗೆ ಸದಾ ಸಹಕರಿಸಿದ್ದಾರೆ. ಶಾಲೆಗೆ ಬೇಕಾದ ಅಗತ್ಯದ ಸೌಲಭ್ಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಒದಗಿಸುತ್ತಾ ಬಂದಿದ್ದಾರೆ. ಮೇಡಮ್ ತಮಗೆ ನಮ್ಮ ಶಾಲಾ ಪರವಾಗಿ STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಿಕ್ಷಕಿ ಸುಜಾತ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ನಮ್ಮೊಂದಿಗೆ ಇಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ನವಾಜ್ ಎಂಬಿ, ಉಪಾಧ್ಯಕ್ಷರು, ನರಿಂಗಾನ ಗ್ರಾಮ ಪಂಚಾಯತ್. ಇವರು ನಮ್ಮ ಶಾಲಾ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ದು ಶಾಲೆಯ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಇಂದು ಉದ್ಘಾಟನೆಗೊಳ್ಳುತ್ತಿರುವ ನೂತನ ಶಾಲಾ ಕಟ್ಟಡ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಇವರು ನಮ್ಮ ಶಾಲೆಯ ಹಳ ವಿದ್ಯಾರ್ಥಿಯೂ ಆಗಿದ್ದು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಾರೆ. ಸರ್, ತಮಗೂ ನಮ್ಮ ಶಾಲಾ ಪರವಾಗಿ, STMC ಅವರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಿಕ್ಷಕಿ ಮಮತಾ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಯುತ ಜ್ಞಾನೇಶ್ MP, ಮಾನ್ಯ ಶಿಕ್ಷಣಾಧಿಕಾರಿಗಳು, ಬಂಟ್ವಾಳ ತಾಲೂಕು, ಹಾಗೂ ಶ್ರೀಮತಿ ಸುಜಾತಾ ECO ಮೇಡಮ್ ರವರು, ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ್ ಸರ್, ಸಮೂಹ ಸಂಪನ್ಮೂಲ ಕ್ಷೇತ್ರ ವ್ಯಕ್ತಿ, ಹೂವಾಕೋಕಲ್ ಕ್ಲಾಸ್, ಇವರು ಕೂಡ ಆಗಮಿಸಿದ್ದು ತುರ್ತು ಕಾರಣದಿಂದ ಅವರು ಸಭೆಯಿಂದ ಅವರು ತೆರಳಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ, STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಅಶ್ರಫ್ ರವರು ವೇದಿಕೆ ಬರಬೇಕು. STMC ಅವ್ರದ್ದು ಅಶ್ರಫ್ ರವರು ವೇದಿಕೆ ಬರಬೇಕು. ಅದೇ ರೀತಿ ಶ್ರೀಯುತ ಅಬೂಬಕರ್ ಸಿದ್ದಿಕ್ ಪಾರೆಯವರು ಕಾರಣಾಂತರಗಳಿಂದ ಅವರು ಇಂದು ನಮ್ಮೊಂದಿಗೆ ಸಭೆಯಲ್ಲಿ ಭಾಗವಹಿಸಿಲ್ಲ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಾಲಾ ಪರವಾಗಿ, STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇರುವ ಶ್ರೀಯುತ ರವೀಂದ್ರ ದೇವಾಡಿಗ, ಆಫೀಸರ್ ಗನ್ಫ್ಯಾಕ್ಟ್, ಹಾಗೂ ಶ್ರೀಮತಿ ರಶ್ಮಿ, ಆಫೀಸರ್ ಕರ್ನಾಟಕ ಬ್ಯಾಂಕ್. ಇವರು ನಮ್ಮ ಶಾಲಾ ಹಿತೈಷಿಗಳಾಗಿದ್ದು ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದ ಸೌಲಭ್ಯವನ್ನು ಒದಗಿಸಿರುತ್ತಾರೆ. ತಮಗೂ ನಮ್ಮ ಶಾಲಾ ಪರವಾಗಿ, STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರಭಾಕರ್ ಸರ್ ಅವರು ಹೂ ನೀಡಿ ಗೌರವಿಸಬೇಕು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ H. ಕೆಂಪೇಗೌಡರು, ಜಂಟಿ ಕೃಷಿ ನಿರ್ದೇಶಕರು, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೂ ನಮ್ಮ ಶಾಲಾ ಪರವಾಗಿ, STMC ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಆಗಮಿಸಿರುವಂತಹ ನರಿಂಗಾನ ಗ್ರಾಮ ಪಂಚಾಯತಿನ PDO ಹಾಗೂ ಸರ್ವ ಸದಸ್ಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಉಪಾಧ್ಯಕ್ಷರ ಮೇಲಿನ ಗೌರವದಿಂದ, ಈ ಶಾಲೆಯ ಮೇಲಿನ ಗೌರವದಿಂದ ನಮ್ಮ ಸಮಯವನ್ನು ವ್ಯರ್ಥ ಆದರೂ ಪರವಾಗಿಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ಬೇಕೆಂಬ ನೆಲೆಯಲ್ಲಿ ನೀವು ಸಮಯವನ್ನು ಕಾಯ್ದುಕೊಂಡಿದ್ದೀರಿ, ಸಮಯದ ಮಹತ್ವವನ್ನು ಅರಿತುಕೊಂಡಿದ್ದೀರಿ. ದಯವಿಟ್ಟು ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾದಂಥ ಮಂಗಳೂರು ಕ್ಷೇತ್ರದ ಕಣ್ಮಣಿ ದ.ಕ.ಜ ಸರ್ ಅವರಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್ ನಿಮಗೆ. ಹಾಗೆ ಮಂಗಳೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್ ಅವರು ದಯವಿಟ್ಟು ವೇದಿಕೆ ಅಂತ ಬರಬೇಕು. ತಮಗಾಗಿ ವ್ಯವಸ್ಥೆ ಮಾಡಿದ ಆಸನವನ್ನು ಅಲಂಕರಿಸಿಕೊಳ್ಳಬೇಕು. ಮೊಹಮ್ಮದ್ ಮೋನು ಮಲಾರ್. ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂಥ ಚಂದ್ರಾಸ್ ಕರ್ಕೇರ್ ಅವರು ಉಪಸ್ಥಿತಿ ಇದೆ, ಅವರನ್ನು ತುಂಬದಿಂದ ಸ್ವಾಗತಿಸಿದೆ ಸರ್. ಹಾಗೆ ಅವರಿಗೆ ಸಂತೋಷ್ ಅವರು ಹೂ ನೀಡುವ ಮೂಲಕ ಸ್ವಾಗತಿಸಬೇಕು. ನಿಜವಾಗಿ ಪೇರೆಂಟ್ಸ್ ಪೋಷಕರ ತಾಳ್ಮೆಯನ್ನ ನಾವು ಮೆಚ್ಚಿದ್ದೇವೆ. ಯಾಕೆಂದ್ರೆ ಪದೇ ಪದೇ ನಾವು 20 ನಿಮಿಷದಲ್ಲಿ ಬರ್ತಾರೆ, 10 ನಿಮಿಷದಲ್ಲಿ ಬರ್ತಾರೆ, ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರು ಸಹ ನಮ್ಮ ಮಾತಿನ ಮೇಲೆ ಎಲ್ಲೋ ಒಂದು ಮೂಲೆಯಲ್ಲಿ ನಂಬಿಕೆ ಇಟ್ಟು ಕಾದಿದೆ. ಯಾಕಂದ್ರೆ ಇದು ಕನಸು, ನವಾಜ್ ಕಲ್ಲರಗೂಡಿನ ಕನಸು. ಈ ಒಂದು ಶಾಲಾ ಕಟ್ಟಡಕ್ಕೋಸ್ಕರ ಬಹಳಷ್ಟು ಪ್ರಯತ್ನ ಪಟ್ಟವರು. ಇದೀಗ ನೇರವಾಗಿ ಪ್ರಾಸ್ತಾವಿಕ ಮಾತುಗಳು ನವಾಜ್ ಕಲ್ಲರಗೂಡಿಗರಿಂದ. ಇದು ನಮ್ಮ ಈ ಪರಿಸರದ ನಮ್ಮೆಲ್ಲರ ನಾಯಕರು, ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಮ್ಮ ಈ ಶಾಲೆಯ ವತಿಯಿಂದ, ಈ ಶಾಲಾಭಿವೃದ್ಧಿ ಸಮಿತಿ ವತಿಯಿಂದ, ಮಕ್ಕಳ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ನೀವೆಲ್ಲರೂ ನಿಂತಿದ್ದೀರಿ. ತಡವಾದ್ದಕ್ಕೆ ಕ್ಷಮೆಯನ್ನು ಕೇಳುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ 60 ವರ್ಷಗಳನ್ನು ಪೂರೈಸ್ತಾ ಬಂದಿದ್ದು, ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ತೇರ್ಗಡೆಗೊಂಡು ವಿವಿಧ ರಂಗದಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನು ಅಲಂಕರಿಸಿಕೊಂಡಿರುವಂತಹ ಒಂದು ಸಂಸ್ಥೆಯಾಗಿದೆ ಈ ಶಾಲೆ. ಈ ಶಾಲೆಗೆ 2014ರಲ್ಲಿ ನಮ್ಮ ನಾಯಕರು, ಈ ಕ್ಷೇತ್ರದ ಶಾಸಕರಂಥ ಸನ್ಮಾನ್ಯ ದ.ಕ.ಜ ಸರ್ ಅವರ ಒಂದು ಅವಿರತ ಪರಿಶ್ರಮದಿಂದ ಹೈಸ್ಕೂಲ್ ಪ್ರೌಢಶಾಲೆಯು ಇಲ್ಲಿ ನಮಗೆ ದೊರಕಿದ್ದು, ಇಲ್ಲಿ ಶಾಲಾ ಕೊಠಡಿಯ ಕೊರತೆ ಇದ್ದು ಅದನ್ನು ಮನಗಂಡಂತಹ ನಮ್ಮ ಶಾಸಕರು ಕಳೆದ ಸಲ ನಮ್ಮ ಸರ್ಕಾರ ಇಲ್ಲದಿದ್ದರೂ ಕೂಡ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಮಮತಾ ಡಿ.ಎಸ್. ಗಟ್ಟಿರವರ ಅನುದಾನದಲ್ಲಿ ಏನು ಮಳೆಹಾನಿ ಪರಿಹಾರ ನಿಧಿಯಿಂದ 10.5 ಲಕ್ಷ ಅನುದಾನವನ್ನು ಒದಗಿಸಿಕೊಟ್ಟು ಶಾಸಕರು ಇಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿ ಮುಂದಕ್ಕೆ ಅನುದಾನ ನಾನು ನೀಡುತ್ತೇನೆಂಬ ಒಂದು ಭರವಸೆ ನೀಡಿ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವು ನಿಮ್ಮ ಮುಂದೆ ತಲೆ ಎದ್ದು ನಿಂತಿದೆ. ಮುಂದಕ್ಕೂ ಕೂಡ ನಮ್ಮ ಪ್ರೌಢಶಾಲಾ ವಿಭಾಗಕ್ಕೆ ನೂತನವಾದಂಥ ಕೊಠಡಿಗಳು ನಮ್ಮ ಮಾನ್ಯ ಶಾಸಕರು ಒದಗಿಸಿಕೊಡಲಿದ್ದಾರೆ. ಆದರೆ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಸರ್ ಸುಮಾರು ಇಲ್ಲಿ 300ಕ್ಕಿಂತಲೂ ಅಧಿಕ ಈ ಒಂದು ಸರ್ಕಾರಿ ಶಾಲೆಯಲ್ಲಿ 300 ವಿದ್ಯಾರ್ಥಿಗಳು ಕಲಿಯುತ್ತಿರುವುದು ಅದು ಸಾಮಾನ್ಯ ವಿಷಯ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳು ಪೈಪೋಟಿಯುತ ವಿದ್ಯಾಭ್ಯಾಸವನ್ನು ನೀಡುತ್ತಿರುವಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯು 300 ವಿದ್ಯಾರ್ಥಿಗಳನ್ನು ಇಲ್ಲಿ ಒಟ್ಟುಗೂಡಿಸಿಕೊಂಡು ಒಂದು ವಿದ್ಯಾರ್ಜನೆ ನೀಡುವುದು ಅದೇನು ಸಾಮಾನ್ಯದ ಕೆಲಸವಲ್ಲ. ಇದಕ್ಕೆಲ್ಲ ಈ ಊರಿನ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಇಲ್ಲಿಯ ಹಳ ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸಮಸ್ತ ನಾಗರಿಕರು ಹಾಗೂ ಪ್ರೀತಿಯ ಈ ಶಾಲೆಯ ಉಪನ್ಯಾಸಕರ ಒಂದು ಅವಿರತ ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯ ಎಂಬ ಈ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ನೀಡುವಂತಹ ಒಂದು ಈ ಸನ್ಮಾನವನ್ನು ಸಭಾಧ್ಯಕ್ಷರಾಗಿ ಬಂದಂಥ ಪ್ರಥಮ ಬಾರಿಗೆ ಈ ಸಂಸ್ಥೆಗೆ ಆಗಮಿಸಿದ್ದಕ್ಕಾಗಿ ನಾವು ನೀಡುವ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂಬ ಮಾತನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಅತ್ಯಂತ ಸಂತೋಷವಾಗ್ತದೆ. ಕಲ್ಲರ್ಕೋಡಿಯ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಬಹುಶಃ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಒಂದು ಕಟ್ಟಡ ಆಗಲಿಕ್ಕೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಸನ್ಯ ಮಟ್ಟದ ಜನಪ್ರತಿನಿಧಿಗಳು, ಮುಖ್ಯ ಶಿಕ್ಷಕ ವೃಂದದವರಿಗೆ ನನ್ನ ಅಭಿನಂದನೆ ನಾನು ಇವತ್ತು ಸಲ್ಲಿಸುವಂಥದ್ದು. ಪ್ರತಿಯೊಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಹಂತವಾಗಿ ಅದಕ್ಕೆ ಬಹುಶಃ ಮೂಲಭೂತ ಸೌಕರ್ಯ ಒದಗಿಸುವಂಥದ್ದು. ಈ ಒಂದು ಪ್ರದೇಶದ ಎಲ್ಲ ಹಳೆ ವಿದ್ಯಾಸಂಘದ ಯುವಕರು, ಇನ್ನಿತರ ಜನಪ್ರತಿನಿಧಿಗಳ ದೊಡ್ಡ ಮಟ್ಟದ ಬೇಡಿಕೆ ಕಲ್ಲರಕೋಡಿ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತ ಬಹುಶಃ ದೊಡ್ಡ ಮಟ್ಟದ ಇಚ್ಛೆ. ಸಿದ್ದಿಕ್ ಬಾರಿ ಬಹುಶಃ ಬೆಂಗಳೂರದ ಕಾರಣ ಅವರು ಕೂಡ ಗೊತ್ತಿಲ್ಲ, ಅವರಲ್ಲಿ ಆಸಕ್ತಿ ವಹಿಸುವಂಥ ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಈಗಿರುವಂಥ ವ್ಯವಸ್ಥೆ ಜೊತೆಯಲ್ಲಿ ಬಹುಶಃ ಮುಂದೆ ಇದಕ್ಕೆ ನಮ್ಮ ಹೈಸ್ಕೂಲ್ ಸ್ಯಾಂಕ್ಷನ್ ಆಗಿದೆ. ಕಳೆದ ವರ್ಷ ನಮ್ಮ ಸುಮಾರು 80 ಲಕ್ಷ ರೂಪಾಯಿ ಅನುದಾನ ಬಂದದ್ದು, ಮತ್ತು ಬಹುಶಃ ಹಿಂದೆ ಪಡುವ ವಿಚಾರ ಇತ್ತು. ಆದ ಕಾರಣ ಶಿಕ್ಷಕ ವರ್ಗದವರು ಯಾವುದೇ ಟೆನ್ಷನ್ ಬೇಡ, ಮತ್ತು ಊರ ಎತ್ತವ್ರಿಗೆ ಯಾವುದೇ ಟೆನ್ಷನ್ ಬೇಡ.
ಈ ಸಲ ಮತ್ತೆ ನೀವೆಲ್ಲ ಅವಕಾಶ ಮಾಡಿ ಅಧಿಕಾರ ಮಾಡಿ ಸಭಾಧ್ಯಕ್ಷ ಕೂತ್ಕೊಳಿಸಿದ್ರಿ. ಕಲ್ಲರಕೋಡಿಯ ಹೈಸ್ಕೂಲ್ಗೆ ನೂತನ ಕಟ್ಟಡ ಮಾಡಲಿಕ್ಕೆ ಕೋಟಿ ರೂಪಾಯಿ ಅದನ್ನು ಬಿಡುಗಡೆ ಮಾಡಬೇಕಾ, ಅದನ್ನು ನಾನು ಬಿಡುಗಡೆ ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಯಾವುದೇ ಸಂಶಯ ಆಗುವಂಥದ್ದು ಬೇಡ. ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡಿಕೊಂಡು ಬಹುಶಃ ಸುಸಜ್ಜಿತವಾದ ಒಂದು ಕ್ಯಾಂಪಸನ್ನು ನಿರ್ಮಾಣ ಮಾಡಿ ಭವಿಷ್ಯದಲ್ಲಿ ಇಲ್ಲಿಯ ಕ್ರೀಡಾಂಗಣ ಹಂತ ಹಂತವಾಗಿ ಬೇರೆ ಬೇರೆ ಯೋಜನೆ ಹಮ್ಮಿಕೊಳ್ಳುವ ಅವಕಾಶ ನಾವು ಮಾಡುವ. ಎಲ್ಲ ಹೆತ್ತವ ತಾವೆಲ್ಲ ಬಂದಿದ್ದೀರಾ. ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕಾಗ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ನಾನು ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯಬೇಕಾದ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು, ನಿಮ್ಮ ತಂದೆ ತಾಯಂದಿರಿಗೆ ಆರಾಮದ ಜೀವನ ಕೊಡುವಂಥ ಏನಾದರೂ ಅವಕಾಶ ಇದ್ದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ. ಮುಂದಿನ 10-12 ವರ್ಷಗಳಲ್ಲಿ ನೀವೆಲ್ಲ ಹೋಗಿ ಯಾವ ದೊಡ್ಡ ಮಟ್ಟ ಸ್ಥಾನಕ್ಕೆ ಮುಟ್ತೀರಂದ್ರೆ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪೋಸ್ಟಿಗೆ ಹೋಗುವಂಥ ಎಲ್ಲ ಸದಾವಕಾಶ ನಿಮಗೆಲ್ಲರಿಗೂ ಕೂಡ ಇದೆ. ಆ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಡೋ ಕೆಲಸ ನಿಮ್ಮೆಲ್ಲರಿಂದ ಆಗುವಂಥ ಅವಕಾಶವಾಗಲಿ. ಬಹುಶಃ ಹೆತ್ತವರೆಲ್ಲರಿಗೂ ಕೂಡ ತಾವೆಲ್ಲ ಅತ್ಯಂತ ಕಷ್ಟಪಟ್ಟು ಶ್ರಮಪಟ್ಟು ನಿಮ್ಮ ಮಕ್ಕಳನ್ನು ತಾವು ಒಂದು ಹಂತಕ್ಕೆ ಬಂದು ನಿಲ್ಲಿಸಿದ್ದೀರಿ. ಕೆಲವರು 8ರಲ್ಲಿರ್ಬೋದು, ಕೆಲವು 9ರಲ್ಲಿ 10ರಲ್ಲಿರ್ಬೋದು. ಬಹುಶಃ ತಾವೆಲ್ಲರ ಮಕ್ಕಳನ್ನು ಒಂದರೊಂದು ಹಂತಕ್ಕೆ ಮುಟ್ಟಿಸುವಂಥ ಕೆಲಸ ನಿಮ್ಮೆಲ್ಲೊಂದು ಆಗಲೇಬೇಕು ಅನ್ನೋ ವಿಚಾರ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಈ ಒಂದು ಶಾಲೆಯಲ್ಲಿ ಬಹುಶಃ ಶಿಕ್ಷಣ ಜೊತೆಯಲ್ಲಿ ಇನ್ನಿತರ ಚಟುವಟಿಕೆಗಳು, ಅದು ಸೇವಾದಳ ಇರಲಿ, ಸ್ಕೌಟ್ಸ್ ಇರಲಿ, ಗೈಡ್ಸ್ ಇರಲಿ, ಇದೆಲ್ಲವೂ ಕೊಡ್ತಾವೆ. ಯಾರು ಟೀಚರ್ ಅದಲ್ಲದು ಸಂತೋಷ. ಯಾಕೆಂದರೆ ಇಲ್ಲಿ ಎಲ್ಲ ಮಕ್ಕಳನ್ನು ತಾವು ಸಕ್ರಿಯವಾಗಿ ಇವತ್ತು ತೊಡಗಿಸ್ಕೊಂಡಿರೋದು ನಿಮ್ಮ ಕೂಡ ವ್ಯಕ್ತಿತ್ವಕ್ಕೆ ಅತ್ಯಂತ ದೊಡ್ಡ ಮಕ್ಕಳಿಗೆ ಅತ್ಯಂತ ಭವಿಷ್ಯ ರೂಪಣೆ ಆಗುವಂಥದ್ದು. ನಾನು ಕೂಡ ನಿಮ್ಮಷ್ಟು ದೊಡ್ಡವರಾಗಿದ್ದಾಗ ಅಂಥದ್ದೇ ಯೂನಿಫಾರ್ಮ್ ಮತ್ತು ಡ್ರೆಸ್ ಹಾಕಿ ನಾವು ಕೂಡ ಲೈನಲ್ಲೇ ನಿಂತಿದ್ದೇವೆ. ಈಗ ನಾವು ಇಲ್ಲಿ ನಿಂತಿದ್ದೇವೆ. ಇನ್ನು ಮುಂದೆ ನೀವು ದೊಡ್ಡವರಾದಾಗ ಇಲ್ಲಿ ನೀವು ನಿಲ್ಲುವಂಥ ದೊಡ್ಡ ಶಕ್ತಿ ಮತ್ತು ವ್ಯಕ್ತಿತ್ವ ನಿಮಗೆಲ್ಲರಿಗೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ನಿಮ್ಮ ಕ್ರೀಡಾ ಚಟುವಟಿಕೆ ಬರುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ದೀರ್ಘವಾಗಿ ಮಾತಾಡದೆ ನಿಮಗೆಲ್ಲರಿಗೂ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಶಿಕ್ಷಣ ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗುವಂಥ ನಿಮಗೆಲ್ಲ ಸರ್ವರಿಗೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶವೆಲ್ಲ ಕಲ್ಪಿಸಿ ಕೇಳಿಕೊಳ್ತ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಅಭಿನಂದನೆಗಳು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಶಾಸಕರು ಹಾಗೆ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರು ಶಾಸಕರಾದವರಿಗೆ ಸನ್ಮಾನಕರು ನೇರ ಸನ್ಮಾನ ಪತ್ರವನ್ನು ನರಿಂಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನವಾಜ್ ಕಲ್ಲರಕೋಡಿ ಅವರು ವಾಚಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ, ನರಿಂಗಾನ ಗ್ರಾಮ, ಉಳ್ಳಾಲ ತಾಲೂಕು. ದ.ಕ.ಜ ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ವಿಧಾನಸೌಧ, ಬೆಂಗಳೂರು. ಓರ್ವ ಕಾನೂನು ಪದವೀಧರರಾಗಿ ವಿದ್ಯಾರ್ಥಿ ದಶೆಯಿಂದಲೂ ನಾಯಕತ್ವಕ್ಕೆ ಮುಂಚೂಣಿಯಲ್ಲಿ ನಿಂತು ಜನಪರ ಕಾರ್ಯಕ್ರಮಗಳ ಮುಂದಾಳಿತ ವಹಿಸಿ ಕ್ರೀಡೆ, ಸಾಮಾಜಿಕ ನೆಲೆಗಟ್ಟಿಗೆ ಬದ್ಧರಾಗಿ ನಡೆದು ರಾಜಕೀಯದಲ್ಲಿ ವರ್ಚಸ್ವಿ ರಾಜಕಾರಣಿಯಾಗಿ ಮಿಂಚುತ್ತಿರುವ ಧ್ರುವತಾರೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ದ.ಕ.ಜ. ತಂದೆ ದಿವಂಗತ ಯುಟಿ ಫರೀದ್ ಕರಾವಳಿ ಭಾಗದ ರಾಜಕೀಯ ಮುತ್ಸದ್ದಿಗಳಾಗಿ 4 ಬಾರಿ ಉಳ್ಳಾಲದ ಶಾಸಕರಾಗಿದ್ದರು. ತಾಯಿ ದಿವಂಗತ ನಸೀಮಾ ಫರೀದ್ ಈ ದಂಪತಿಗಳ ಸುಪುತ್ರರಾಗಿ 12/10/1969ರಲ್ಲಿ ಜನಿಸಿದ ತಾವು ರೋಶನಿ ನಿಲಯ, ಸೈಂಟ್ ಜೆರೋಸಾ, ಸೈಂಟ್ ಅಲೋಸಿಯಸ್ ವಿದ್ಯಾಸಂಸ್ಥೆಗಳಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಡೆದು ಮಹಾವೀರ ಕಾಲೇಜು ಮೂಡಬಿದ್ರೆಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ನಂತರ ಪ್ರತಿಷ್ಠಿತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದವರು. ರಾಜಕೀಯದತ್ತ ಒಳವಿದ್ದ ತಾವು 1990ರಿಂದ NSUIನ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿದು ಜಿಲ್ಲಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷರಾಗಿ ಬೆಳೆದು ಬಂದವರು. 2008ರ ವರ್ಷದಲ್ಲಿ ತಮ್ಮ ತಂದೆಯವರ ನಿಧನದ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಜಯಬೇರಿ ಗಳಿಸಿ ಇಂದಿನವರೆಗೆ 2 ಬಾರಿ ಉಳ್ಳಾಲದ ಅಂದರೆ ಇಂದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 5 ಬಾರಿ ಆಯ್ಕೆಗೊಂಡಿರುವ ಸೋಲಿಲ್ಲದ ಸರದಾರರು. ರಾಜ್ಯ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ತಾವು ಸಲ್ಲಿಸಿದ ಸೇವೆ ಮತ್ತು ಅದರ ಸಚಿವಾಲಯದ ಉನ್ನತೀಕರಣ ಮತ್ತು ಸಮಾಜಮುಖಿಯಾಗಿ ಕ್ರಾಂತಿಕಾರಿ ಯೋಜನೆಗಳು ಸದಾ ಮಾದರಿ. ನಂತರ ವಹಿಸಿಕೊಂಡ ನಗರಾಭಿವೃದ್ಧಿ, ವಸತಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವೆ ಪದವಿಗಳನ್ನು ತಮ್ಮ ಆಡಳಿತ ಪಾರದರ್ಶಕತೆಯ ಕೈಗನ್ನಡಿಯಾಗಿ ತಮ್ಮ ರಾಜಕೀಯ ಜೀವನದ ಉನ್ನತೀಕರಣಕ್ಕೆ ಸಾಕ್ಷಿ. 2021ರ ಅವಧಿಯಲ್ಲಿ ತಾವು ವಹಿಸಿಕೊಂಡು ನಿರ್ವಹಿಸಿದ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕನ ಸ್ಥಾನಮಾನ ನಿಜಕ್ಕೂ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ತಮ್ಮದೇ ಆದ ಛಾಯೆಯನ್ನು ವಿಧಾನಸಭೆಯಲ್ಲಿ ತಾವು ನೀಡುವಂತೆ ಮಾಡಿದೆ.
ಇದೀಗ 2023ರ ತಮ್ಮ ಪ್ರಚಂಡ 5ನೇ ಬಾರಿಗೆ ಗೆದ್ದ ಶಾಸಕತ್ವಕ್ಕೆ ಪಾರಿತೋಷಕವೆಂಬಂತೆ ಒಲಿದು ಬಂದ ವಿಧಾನಸಭೆಯ ಗಣ ಅಧ್ಯಕ್ಷತೆಯ ಸ್ಥಾನಮಾನ ತಮ್ಮ ರಾಜಕೀಯ ಬದುಕಿನ ಮೈಲಿಗಲ್ಲು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಹಾಗೂ ಪ್ರತಿಪಕ್ಷದ ಮುಖಂಡ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಇವರ ಮಾತುಗಳಲ್ಲಿ ಕಂಡುಕೊಂಡ ತಮ್ಮ ವ್ಯಕ್ತಿತ್ವದ ಗುಣಗಾನ ಮತ್ತು ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಆಡಿದ ತಮ್ಮ ಬಗೆಗಿನ ಮಾತುಗಳು ನಿಮ್ಮ ನೇರ ನಡ ನುಡಿ ಕಾರ್ಯಕಲಾಪಕ್ಕೆ ವಿನೂತನ ಬಣ್ಣನೆ ಮತ್ತು ಹಾರೈಕೆ ಹಾಗೂ ಬೆಲೆ ಕಟ್ಟಲಾಗದ ಸವಿಗಳಿಗೆ. ಇಂತಹ ಸ್ಥಾನಮಾನಕ್ಕೆ ಸೂಕ್ತ ಸಮಯದಲ್ಲಿ ತಾವು ಆಯ್ಕೆಗೊಂಡು ತಮ್ಮ ಸ್ಥಾನಮಾನ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸಿಕೊಂಡು ಓರ್ವ ಅಸಾಮಾನ್ಯ ಜನಪ್ರತಿನಿಧಿ ಎಂಬ ಗೌರವಕ್ಕೆ ಪಾತ್ರರಾಗಿರುವಿರಿ. ಈ ಉನ್ನತ ಅಧ್ಯಕ್ಷ ಪೀಠಕ್ಕೆ ಸರಿಸಮಾನವಾದ ನ್ಯಾಯ ಒದಗಿಸುವ ಯೋಗ ಮತ್ತು ಯೋಗ್ಯತೆಯನ್ನು ತಾವು ನಂಬಿದ ಸರ್ವ ಧರ್ಮಗಳ ದೇವರು ಹಿರಿಯರು ಆಶೀರ್ವದಿಸಿ ನಮ್ಮ ಮಕ್ಕಳು, ಪೋಷಕರು ಮತ್ತು ಅಧ್ಯಾಪಕ ವೃಂದದವರ ಪರವಾಗಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ತಮಗೆ ಭಗವಂತನು ಉತ್ತಮ ಆರೋಗ್ಯ, ಆಯುಷ್ಯ, ಸಕಲ ಸನ್ಮಂಗಲವನ್ನು ಉಂಟು ಮಾಡಿ ಹರಿಸಲಿ ಎಂಬ ಪ್ರಾರ್ಥನೆಗಳೊಂದಿಗೆ ತಮ್ಮನ್ನು ಗೌರವಿಸಿದ್ದೇವೆ. ಮುಖ್ಯೋಪಾಧ್ಯಾಯಿನಿ ಹಾಗೂ ಅಧ್ಯಾಪಕ ವೃಂದ, ಸರ್ಕಾರಿ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ. ಸ್ಪೀಕರ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಕಲ್ಲರಗುಡಿ ಶಾಲಾ ಪರಿಸರಕ್ಕೆ ಆಗಮಿಸಿದಂಥ ಸಭಾಧ್ಯಕ್ಷರನ್ನ ಎಲ್ಲರೀಗ ಸನ್ಮಾನಿಸುವಂಥ ಕಾರ್ಯಕ್ರಮ ಇದೀಗ. ಆ ಬಳಿಕ ಈ ಒಂದು ಶಾಲೆಗೆ ಬಹಳಷ್ಟು ಕೊಡುಗೆ ನೀಡುವಂಥ ದಂಪತಿಗಳು ರಶ್ಮಿ ದೇವಾಡಿಗ ಹಾಗೂ ರವೀಂದ್ರ ದೇವಾಡಿಗ ದಂಪತಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿದ್ದಾರೆ ಶಾಲಾ ಅಭಿವೃದ್ಧಿ ವತಿಯಿಂದ, ಹಾಗೆ ಶಾಲಾ ಶಿಕ್ಷಕ ವಲಯದಿಂದ. ಆ ಬಳಿಕ ಈ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿರುವಂತಹ ನವಾಜ್ ಕಲ್ಲರಗೋಡಿ ಅವರನ್ನ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ ಸನ್ಮಾನಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಬಂದು ಸನ್ಮಾನಿಸಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದ ಹೈದರ್ ಕರಿಂಗಡರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಇದೀಗ ಪ್ರೌಢಶಾಲಾ ವಿಭಾಗದಿಂದ ಸನ್ಮಾನ ಕಾರ್ಯಕ್ರಮ. ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರಾಗಿ ಈ ಒಂದು ಕೀರ್ತಿಯನ್ನ ಅಲಂಕರಿಸಿದ್ದಾರೆ. ಈ ಕೀರ್ತಿಗೆ ಪಾತ್ರರಾದವರು ನಮ್ಮ ಶಾಸಕರು. ಕಲ್ಲರಗೋಡಿ ಶಾಲೆಗೆ ಮಳೆಹಾನಿ ಸಂದರ್ಭದಲ್ಲಿ ಸಿಕ್ಕಿದ ಶಾಲಾ ನೂತನ ಕಟ್ಟಡ ಇವತ್ತು ಬಹಳ ಸುಂದರವಾಗಿ ನಿರ್ಮಾಣಗೊಂಡಿದೆ. ಇದರ ಹಿಂದೆ ಶ್ರಮಿಸಿದಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಭಾಧ್ಯಕ್ಷರ ಸನ್ಮಾನದ ಬಳಿಕ ರಶ್ಮಿ ದೇವಾಡಿ ಮತ್ತು ರವೀಂದ್ರ ದೇವಾಡಿಗರು ಇವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಈ ಶಾಲೆಗೆ ಮಕ್ಕಳಿಗೋಸ್ಕರ ಬಹಳಷ್ಟು ಕೊಡುಗೆಯನ್ನು ನೀಡಿದಂತ ಬಹಳ ಒಳ್ಳೆಯ ಮನಸ್ಸು, ಹೃದಯವಂತರು ಶಾಲಾಭಿವೃದ್ಧಿ ಸಮಿತಿ ಸದಾ ಅವರನ್ನು ಸ್ಮರಿಸ್ತಾ ಇದೆ. ಹಾಗೆ ಶಾಲಾ ಶಿಕ್ಷಕರು ಸಹ ಅವರ ಸೇವೆಯನ್ನು ಕೊಂಡಾಡ್ತಿದ್ದಾರೆ. ಇದೀಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎರಡೂ ಶಾಲಾ ವಿಭಾಗದವರು ಸನ್ಮಾನಿಸಲಿಕ್ಕೆ ವಿನಂತಿಸ್ಕೊಳ್ತಾ ಇದ್ದೇವೆ. ಮೇಡಮ್ ಆದಷ್ಟು ಬೇಗ ಮುಂದುವರಿಸಿ. ಆ ಬಳಿಕ ಈ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿದವರು, ಸುವರ್ಣ ಮಹೋತ್ಸವವನ್ನು ಬಹಳ ವಿಜೃಂಭಣೆ ನೆರವೇರಿಸಿದವರು, ಒಂದು ಇತಿಹಾಸದಲ್ಲಿ ಆ ಪುಟದಲ್ಲಿ ಸೇರುವಂತಹ ಚರಿತ್ರೆಯ ದಾಖಲೆಯಲ್ಲಿ ಸೇರುವಂತಹ ಒಂದು ಸಾಧನೆಯನ್ನ ಈ ಒಂದು ಶಾಲೆಗೆ ಮಾಡಿದ ನವಾಜ್ ಕಲ್ಲರಗೋಡಿಯವರು ಇದೀಗ ತುರ್ತು ಮಳೆಹಾನಿ ಸಂದರ್ಭದಲ್ಲಿ, ಹಾನಿಗೊಳದ ಸಂದರ್ಭದಲ್ಲಿ ಸಿಕ್ಕಿದಂತಹ ಮೊತ್ತವನ್ನು ಬಹಳ ಚೌಕಟ್ಟಿನಲ್ಲಿ ವಿನಿಯೋಗಿಸಿದ ನವಾಜ್ ಕಲ್ಲರಗೋಡಿಯವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನಮ್ಮ ಶಾಲಾ ಅಭಿಮಾನಿಗಳಾದ ಶ್ರೀ ರವೀಂದ್ರ ದೇವಾಡಿಗ ಹಾಗೂ ಶ್ರೀಮತಿ ರಶ್ಮಿ ಇವರು ನಮ್ಮ ಶಾಲಾ ಮಕ್ಕಳ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಬರವಣಿಗೆ ಪುಸ್ತಕ, ಲೇಖನ ಸಾಮಗ್ರಿಗಳು, ಕಂಪಾಸ್ ಬಾಕ್ಸ್ಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಸಿಹಿ ತಿಂಡಿಗಳ ಪೊಟ್ಟಣಗಳನ್ನು ನೀಡಿರುತ್ತಾರೆ. ನಮ್ಮ ಶಾಲೆಯ ಬಗ್ಗೆ ಇವರ ಅಭಿಮಾನ ಹೀಗೆ ಮುಂದುವರೆಯಲಿ ಎಂದು ಆಶಿಸುತ್ತೇವೆ. ನವಾಜ್ ಕಲ್ಲರಗೋಡಿ ಬಗ್ಗೆ ಶಾಲಾ ಶಿಕ್ಷಕಿಯವರು ತಮ್ಮ ಮನಸ್ಸಿನ ಮಾತನ್ನು ಹೇಳಿದ್ದಾರೆ. ಅಭಿನಂದನಾ ಮಾತು. ವೇದಿಕೆಯಲ್ಲಿರುವ
ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ನವಾಜ್ ಎಂಬಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ ಹಾಗೂ ಎಸ್ಡಿಎಂಸಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಶ್ರೀಯುತ ನವಾಜ್ ಎಂಬಿ ಇವರು ಎಂಬಿ ಕುಂಜಿ ಹಾಗೂ ಆಯಿಷಾರವರ ಮಗನಾಗಿ ಕಲ್ಲರಕೋಡಿಯಲ್ಲಿ ಜನಿಸಿದರು. ಇವರು ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದಾರೆ. ಆ ಸಮಯದಲ್ಲಿ ತಮ್ಮ ಶಾಲಾ ನಾಯಕನಾಗಿದ್ದು ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡಿದ್ದರು. ತದನಂತರ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ತಮ್ಮದೇ ಆದ ಮೊಂಟೆಪದವು ಹೈಸ್ಕೂಲಿನಲ್ಲಿ, ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಮದನಿ ಕಾಲೇಜ್ ಹಾಗೂ ಪದವಿ ವಿದ್ಯಾಭ್ಯಾಸವನ್ನು ಟಿಪ್ಪು ಸುಲ್ತಾನ್ 9 ಕೆರೆಯಲ್ಲಿ ಪಡೆದಿದ್ದಾರೆ. ನರಿಂಗನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಇವರು ಮುಂದೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ಶಾಲೆಯ ಬಗ್ಗೆ ಅಪಾರ ಪ್ರೀತಿ ಕಾಳಜಿ ಇರುವ ಇವರು ನಮ್ಮ ಶಾಲೆಗೆ ಬೇಕಾದಂತಹ ಅಗತ್ಯದ ಸೌಲಭ್ಯಗಳಾದ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಕ್ರೀಡಾ ಸಾಮಗ್ರಿಗಳು, ಶಾಲಾ ಆವರಣದ ಸ್ವಚ್ಛತೆ, ಮಕ್ಕಳ ಸುರಕ್ಷತೆಗೆ ಬೇಕಾದಂತಹ ಅಗತ್ಯ ಕ್ರಮಗಳು, ಶೌಚಾಲಯದ ವ್ಯವಸ್ಥೆ, ಕ್ರೀಡಾಕೂಟಗಳಿಗೆ ಬೇಕಾದಂತಹ ಸಹಕಾರ ನೀಡಿದ್ದಾರೆ. ಇವರು ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ಕೂಡ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ರಕ್ತದಾನ ಶಿಬಿರ, ಗ್ರಾಮ ಸ್ವಚ್ಛತಾ ಕಾರ್ಯಕ್ರಮ, ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ, ಕಂಬಳ, ಬಡ ವಿದ್ಯಾರ್ಥಿಗಳಿಗೆ ನೆರವು ಇಂತಹ ಹಲವು ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಇಂದು ಉದ್ಘಾಟನೆಗೊಂಡಂತಹ ನೂತನ ಕಟ್ಟಡ ನಿರ್ಮಾಣದ ಸಂಪೂರ್ಣ ಹೊಣೆಯನ್ನು ಹೊತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಎಂದು ಹೇಳಲು ಹೆಮ್ಮೆಯಿಂದ ನಾನು ಇಚ್ಛಿಸ್ತಾ ಇದ್ದೇನೆ. ವಿಭಾಗದ ಈ ಒಂದು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದಂತ ನಿಮ್ಮೆಲ್ಲರ ನಾಯಕರು, ಕರ್ನಾಟಕ ವಿಧಾನಸಭಾಧ್ಯಕ್ಷರಂತ ಶ್ರೀ ದ.ಕ.ಜ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮಮತಾ ಗಟ್ಟಿ ಅವರೇ, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೈಲಜಾ ಶೆಟ್ಟಿ ಅವರೇ, ಉಪಾಧ್ಯಕ್ಷರಾದಂಥ ನವಾಜ್ರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಸ್ಡಿಎಂಸಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ಊರಿನ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಶಾಲೆ ಎಂಬುದು ನಮಗೆಲ್ಲರಿಗೂ ಕೂಡ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗಿದ್ದುಕೊಂಡು ನಮ್ಮ ಊರಿನ ಶಾಲೆಯನ್ನು ನಾವೇ ಯಾವ ರೀತಿ ಒಳ್ಳೆಯದನ್ನು ಇಟ್ಟುಕೊಂಡು ಬರ್ತೇವೋ ಅದು ಮುಂದಿನ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿ ನಮ್ಮ ಸಭಾಧ್ಯಕ್ಷರನ್ನ ಅವರನ್ನ ಸನ್ಮಾನ ಮಾಡಿದ್ದೀರಿ. ನಾನು ತಮಗೆಲ್ಲರೂ ಕೂಡ ವಿಶೇಷದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಾವೆಲ್ಲರೂ ಕೂಡ ಶಾಲೆಯನ್ನ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡುವಂತ ಹೇಳಿಕೊಡುತ್ತಾ, ಈ ಕಾರ್ಯಕ್ರಮದ ಸಂಘಟಕರಿಗೆ ವಿಶೇಷದ ಅಭಿನಂದನೆಗಳನ್ನು ಸಲ್ಲಿಸಿ